ಬೀಚ್ ಆವರಣದಲ್ಲಿ ನಮಾಜ್ ಮಾಡುವ ವಿಚಾರವಾಗಿ ಮಾತಿನ ಚಕಮಕಿ ಉಂಟಾದ ಘಟನೆ ಉಡುಪಿ ಜಿಲ್ಲೆಯ ಪಡುಬಿದ್ರೆಯಲ್ಲಿರುವ ಬೀಚ್ನಲ್ಲಿ ಸಂಭವಿಸಿದೆ. ಪಡುಬಿದ್ರೆಯ ಈ ಬೀಚ್ಗೆ ಬ್ಲೂ ಫ್ಲಾಗ್ ಅಂತಾರಾಷ್ಟ್ರೀಯ ಮಾನ್ಯತೆ ದೊರಕಿದೆ. ಪ್ರವಾಸೋದ್ಯಮದ ದೃಷ್ಟಿಯಿಂದ ಈ ಮಾನ್ಯತೆಯನ್ನು ನೀಡಲಾಗಿದ್ದು, ಬೀಚ್ ಆವರಣದಲ್ಲಿ ಯಾವುದೇ ಧಾರ್ಮಿಕ ಚಟುವಟಿಕೆಗಳನ್ನು ನಡೆಸುವಂತಿಲ್ಲ ಎಂಬ ಫಲಕವನ್ನು ಕೂಡ ಹಾಕಲಾಗಿದೆ. ಆದರೆ ಭಾನುವಾರ ಸಂಜೆ ಬೀಚ್ ನೋಡಲು ಮಂಗಳೂರಿನಿಂದ ಬಂದಿದ್ದ ಒಂದು ತಂಡ ಕಡಲ ತೀರದಲ್ಲಿ ನಮಾಜ್ ಮಾಡಲು ಮುಂದಾಯಿತು. ಆದರೆ ಬ್ಲೂ ಫ್ಲಾಗ್ ಸಿಬ್ಬಂದಿಗಳು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ಯಾವುದೇ ಧರ್ಮದ ಧಾರ್ಮಿಕ ಚಟುವಟಿಕೆಗಳನ್ನು ನಡೆಸಲು ಬೀಚ್ ಆವರಣದಲ್ಲಿ ಅವಕಾಶವಿಲ್ಲ ಎಂದು ಸ್ಪಷ್ಟಪಡಿಸಿದ್ರು. ಇದರ ಹೊರತಾಗಿಯೂ ಓರ್ವ ಯುವಕ ನಮಾಜ್ ಕೈಗೊಂಡಿದ್ದಾನೆ. ಇದರಿಂದ ಸಿಬ್ಬಂದಿಗಳು ಮತ್ತು ಪ್ರವಾಸಿಗರ ನಡುವೆ ಕೆಲಕಾಲ ಮಾತಿನ ಚಕಮಕಿ ನಡೆಯಿತು. ಬ್ಲೂ ಫ್ಲಾಗ್ ಬೀಚ್ ಆದ ಕಾರಣ ಕಟ್ಟುನಿಟ್ಟಿನ ನಿಯಮಾವಳಿಗಳನ್ನು ಪಾಲಿಸಬೇಕು ಎಂದು ಸಿಬ್ಬಂದಿಗಳು ಸ್ಪಷ್ಟಪಡಿಸಿದ ನಂತರ ಗಲಾಟೆಗೆ ಮುಂದಾಗಿದ್ದ ಪ್ರವಾಸಿಗರು ಕ್ಷಮೆ ಯಾಚಿಸಿ ವಾಪಸ್ಸಾಗಿದ್ದಾರೆ. ನಮಗೆ ಯಾವುದೇ ಧರ್ಮದ ಬಗ್ಗೆ ಇದಲ್ಲ ಸರ್. ನಾನು ಎಲ್ಲ ಧರ್ಮದ ಬಗ್ಗೆನೂ ಅಲ್ಲೇ ಮಲ್ಪಡತ್ತಾ ಆಗಲ್ಲ ಹೋಲ್ ನಮ್ಮ ದೇವಸ್ಥಾನ ಆಗ್ತದ. ಅದೇ ಅದೇ Let him finish his prayer and explaining. So we are also waiting for that. Okay, for time being, whatever happened here, sorry for that. Just explaining nicely. Sir, now the request, sir. Your prayer ಮಾಡಬೇಕು. 1 minute sir. ಹೇಳಿ. ನಾನು ಬಂದು ರಿಕ್ವೆಸ್ಟ್ ಮಾಡ್ತೀನಿ. ಪ್ಲೀಸ್. ರೂಲ್ಸ್ ಅಂತ ಹೇಳಿ ಮಾಡಿದ್ದಾರೆ ಸರ್. ಗವರ್ನಮೆಂಟ್ ಇಂದ ಬಂದ ಇನ್ಸ್ಟ್ರಕ್ಷನ್. ಪ್ರೈವೇಟ್